ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತು ನಾನೇನು ಹೇಳೋಕೆ ಹೊರಟಿದ್ದೀನಿ ಅಂತಂದರೆ, ಚಿಕ್ಕ ಮಕ್ಕಳಿಗೆ ಬೇಗ ಕತ್ತರಿ ಹೇಗೆ ನಿಲ್ಲೋದು. ಆಗಲೇ 3 ತಿಂಗಳಾಯಿತು, 4 ತಿಂಗಳಾಯಿತು ನನ್ನ ಮಗುಗಿನ ಕತ್ತೆ ನಿಂತಿಲ್ಲ ಅನ್ನೋದು ಎಷ್ಟೋ ತಂದೆ ತಾಯಿಗೆ ಯೋಚನೆ ಆಗಿರುತ್ತೆ. ಏನಕ್ಕೆ ಮಕ್ಕಳಿಗೆ ಬೇಗ ಕತ್ತು ನಿಲ್ಲೋದಿಲ್ಲ ಅಂದರೆ, ಮೇಯ್ನು ಪೌಷ್ಟಿಕಾಂಶಗಳು ಮಕ್ಕಳಿಗೆ ಅದನ್ನು ಹೋಗಿಲ್ಲ ಅಂತ. ಏನು ಅದು ಬೇಗ ಕತ್ತು ತಿಂದರೆ ಅದು ಕತ್ತು ನಿಲ್ಲುತ್ತೆ ಅಂತಂದರೆ, ಮೇಕೆ ಕಾಲು, ತಲೆಕಾಲು ಸಾಂಬಾರು ಮೇಯ್ನ್. ಇದು ತುಂಬ ಹೆಲ್ಪ್ ಆಗುತ್ತೆ. ಬೇಕಾದರೆ ನೀವು ಯೂಸ್ ಮಾಡಿ ನೋಡಿ. ಅಟ್ಲೀಸ್ಟ್ ವಾರಕ್ಕೆ 1 ಸಲ 2 ಸಲ ಅದು ತಲೆಕಾಲು ಸಾರು ಅಥವಾ ಕಾಲು ಸೂಪು ಇದನ್ನು ನೀವು ತೊಗೊಳ್ತಾ ಬಂದರೆ 1 ತಿಂಗಳಲ್ಲಿ ಮಗುಗೆ ನಿಮಗೆ ಗೊತ್ತಾಗುತ್ತೆ. 1 ತಿಂಗಳಲ್ಲಿ ಮಗು ಎಷ್ಟು ಇಂಪ್ರೂವ್ ಆಗುತ್ತೆ ಅಂದರೆ, ಕತ್ತು ಎಷ್ಟು ಯೂಸ್ ಆಗುತ್ತೆ ಅಂತ ನಿಲ್ಲೋಕ್ಕೆ. 2 ತಿಂಗಳೊಳಗಡೆ ಎಲ್ಲ ನಿಮ್ಮ ಮಗುಗೆ ಕತ್ತು ನಿಂತುಬಿಡುತ್ತೆ. ಇದನ್ನು ಯೂಸ್ ಮಾಡಿ ನೋಡಿ. ಮತ್ತು ಚಿಕ್ಕ ಕೋಳಿ ಸಾರು, ನಾಟಿ ಕೋಳಿ ಸಾರು, ತಲೆ ಅದೆಲ್ಲ ನೀವು ತಿನ್ನೋದ್ರಿಂದ ಮಕ್ಕಳಿಗೆ ತುಂಬ ಯೂಸ್ ಆಗುತ್ತೆ. ಇದನ್ನು ಯೂಸ್ ಮಾಡಿ ನೋಡಿ ವೀಕ್ಷಕರೇ, ನೀವು ನಿಜವಾಗ್ಲೂ ಹೇಳ್ತೀರಾ ತುಂಬ ಯೂಸ್ ಆಯಿತು ಅಂತ. ಮೇಯ್ನ್ ಇದು ತಲೆಕಾಲು ಸಾಂಬಾರು ತುಂಬ ಯೂಸ್ ಆಗುತ್ತೆ. ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ. ನನ್ನ ಚಾನಲಿಂದ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ.